ಮಂಗಳೂರಿನಲ್ಲಿ ನಡೆದ ಪೊಲೀಸ್ ಗೋಲಿಬಾರ್ನಲ್ಲಿ ಸಾವನ್ನಪ್ಪಿದವರು ಅಮಾಯಕರು. ಅವರಿಗೆ ಮೊದಲು ನೀಡಿದ ಪರಿಹಾರವನ್ನ ಬಳಿಕ ವಾಪಸ್ ಪಡೆದಿರುವುದು ದ್ವೇಷದ ರಾಜಕಾರಣ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಕಿಡಿಕಾರಿದ್ದಾರೆ. ಮಂಗಳೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಹಿಂದೆ ಪೊಲೀಸರ ಗುಂಡಿಗೆ ಜನರು ಬಲಿಯಾಗಿ ಸತ್ತಾಗ ಪರಿಹಾರ ಕೊಟ್ಟಿರುವ ಅನೇಕ ನಿದರ್ಶನಗಳಿವೆ. ಇದೀಗ ಪರಿಹಾರ ವಾಪಸ್ ಪಡೆಯಲಾಗಿದೆ. ನಿಮ್ಮ ಪರಿಹಾರದಿಂದ ಹೋದ ಜೀವ ವಾಪಸ್ ಬರೋದಿಲ್ಲ. ಆದರೆ ಸರ್ಕಾರಕ್ಕೆ ಮಾನವೀಯತೆ ಬೇಕಾಗುತ್ತೆ. ಇವತ್ತು ಸತ್ತವರು ಮುಸ್ಲಿಮರು ಎನ್ನುವ ಕಾರಣಕ್ಕಾಗಿ ಆರ್ಎಸ್ಎಸ್ ಮತ್ತು ಬಿಜೆಪಿಗರ ಕುಮ್ಮಕ್ಕಿಗೆ ಒಳಪಟ್ಟು ಸರ್ಕಾರವನ್ನ ನಡೆಸ್ತಾ ಇದ್ದೀರಿ ಎಂದು ಆರೋಪಿಸಿದರು. ಯಾವುದೇ ಒಂದು ಕೃತ್ಯಗಳಲ್ಲಿ ಭಾಗಿಯಾದವರು ಅಲ್ಲ ಅಂತ ಸ್ಪಷ್ಟ ಆಗ್ತದೆ. ಒಬ್ಬರು ವೆಲ್ಡಿಂಗ್ ಶಾಪಿನಿಂದ ಬರುವವರು, ಇನ್ನೊಬ್ಬರು ಮಗುವನ್ನು ಮನೆಯಲ್ಲಿ ಬಿಟ್ಟು ಹೊರಗೆ ಬರುವವರು. ಅಂಥವರಿಗೆ ಇವತ್ತು ಗುಂಡಿಕ್ಕಿ ಕೊಲ್ತಕ್ಕಂಥ ಪೊಲೀಸರ ವಿರುದ್ಧ ಕ್ರಮ ಆಗಬೇಕೇ ಹೊರತು ಇವರಿಗೆ ಕೊಡುವಂಥ ಪರಿಹಾರಕ್ಕೆ ಅಡ್ಡಿ ಬರುವಂಥದ್ದು ಮತ್ತು ನಾವು ಕೇಸು ಮುಗಿದ ಮೇಲೇ ಪರಿಹಾರ ಕೊಡ್ತೇವೆ ಅಂತ ಹೇಳುವಂಥದ್ದು, ತಡೆ ಹಿಡಿಯುವಂಥದ್ದು, ಇದು ಒಂದು ದ್ವೇಷದ ರಾಜಕಾರಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ದೇಶದ ಪ್ರಜೆಗಳು ಯಾವುದೇ ಕಾರಣಕ್ಕಾಗಿ ಅಮಾಯಕರಾಗಿ ಯಾವುದೇ ಪೂರ್ವಯೋಜಿತ ಕ್ರಮ ಇಲ್ಲದೆ ಪೊಲೀಸರ ಗುಂಡಿಕ್ಕಿಗೆ ಸತ್ತಾಗ ಅವರಿಗೆ ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಸಾವಿರಾರು ಪ್ರಕರಣಗಳಿದ್ದಾವೆ. ಇನ್ನು ಗೃಹ ಮಂತ್ರಿಗಳು ಪೊಲೀಸರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಎನ್ನುತ್ತಾರೆ. ನೀವು ಪೊಲೀಸರಿಗೆ ಸರ್ಟಿಫಿಕೇಟ್ ಕೊಟ್ಟು ಸನ್ಮಾನ ಮಾಡಿ, ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಎಂದು ಕಿಡಿಕಾರಿದ ಐವನ್ ರವರು ಅನರ್ಹರ ಸರ್ಕಾರಕ್ಕೆ ಅರ್ಹರಿಗೆ ಪರಿಹಾರವನ್ನ ನೀಡಿ ಗೊತ್ತಿಲ್ಲ ಎಂದು ಲೇವಡಿ ಮಾಡಿದರು. ಗೃಹ ಮಂತ್ರಿಗಳು ಹೇಳ್ತಾರೆ, ನಾವು ಪೊಲೀಸರ ಮೇಲೆ ಕ್ರಮ ತೆಗೆದುಕೊಳ್ಳೋದಿಲ್ಲ. ಏನರ್ಥ? ಪೊಲೀಸರ ಮೇಲೆ ಕ್ರಮ ತೆಗೆದುಕೊಳ್ಳೋದಿಲ್ಲ, ಯಾರಿಗೂ ಟ್ರಾನ್ಸ್ಫರ್ ಮಾಡಲ್ಲ. ನೀವು ಪೊಲೀಸರಿಗೆ ಸರ್ಟಿಫಿಕೇಟ್ ಕೊಟ್ಟು ಸನ್ಮಾನ ಮಾಡಿರಿ. ಯಾರು ಕೊಂದಿದ್ದಾರಲ್ವಾ ಅವರ ಸನ್ಮಾನ ಮಾಡಿ, ಅದು ನಿಮ್ಮ ಧ್ಯೇಯವಾಕ್ಯ. ಸನ್ಮಾನ ಮಾಡಿ. ದೇಶದಲ್ಲಿ ತಂದಂಥ ದೇಶ ವಿರೋಧಿ ಕಾನೂನಿಗೆ ಪ್ರತಿಭಟನೆ ಮಾಡಿದರೆ, ತಮ್ಮ ಹಕ್ಕನ್ನು ಕೇಳಲಿಕ್ಕೆ ಹೋದರೆ ಗುಂಡುಕ್ಕಿ ಕೊಲ್ತೀರಿ ಮತ್ತು ಸರ್ಕಾರ ಗುಂಡುಕ್ಕಿ ಕೊಂದವರ ಪರ ನಿಲ್ತದೆ ಅಂತಾದರೆ ಈ ಸರ್ಕಾರದಲ್ಲಿ ಯಾರಿಗೆ ರಕ್ಷಣೆ ಇದೆ? ಯಾರಿಗೆ ರಕ್ಷಣೆ ಇದೆ? ಮತ್ತು ಪೊಲೀಸರು ಹೇಳಿಕೆ ಕೊಡ್ತಾರೆ, ಪೊಲೀಸರ ಪರವಾಗಿ ಗೃಹ ಸಚಿವರು ಹೇಳಿಕೆ ಕೊಡ್ತಾರೆ. ಉಡುಪಿಯಲ್ಲಿ ನಿನ್ನೆ ಪೊಲೀಸರಿಗೆ ಥ್ರೆಟ್ ಕಾಲ್ ಬರ್ತಾ ಇದೆ ಅಂತ. ಇನ್ನು ದೇಶದ್ರೋಹದ ಆರೋಪದಲ್ಲಿ ಮಾಜಿ ಸಚಿವ ಯುಟಿ ಖಾದರ್ ಅವರನ್ನ ಬಂಧಿಸಲು ಮುಂದಾದರೆ ಕಾಂಗ್ರೆಸ್ ಸುಮ್ಮನಿರೋದಿಲ್ಲ, ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಎಂದು ಐವನ್ ಡಿಸೋಜಾ ಎಚ್ಚರಿಕೆ ನೀಡಿದರು. ರಾಷ್ಟ್ರದ್ರೋಹ ಕೇಸ್ ರಿಜಿಸ್ಟರ್ ಮಾಡಿ ಒಂದು ವೇಳೆ ಯುಟಿ ಖಾದರ್ ಅವರಿಗೆ ಬಂಧನ ಮಾಡಬೇಕು ಅಂತ ಒತ್ತಡವನ್ನು ಅಥವಾ ಪೊಲೀಸರು ಆಕ್ಟ್ ಮಾಡಿದರೆ ಕಾಂಗ್ರೆಸ್ ಸುಮ್ಮನೆ ಇರೋದಿಲ್ಲ. ಕಾಂಗ್ರೆಸ್ ವಿಲ್ ಫೈಟ್ ಫಾರ್ ದಿ ಜಸ್ಟಿಸ್. ಬೀದಿಗಿಳಿಬೇಕಾಗತ್ತೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕಿದೆ. ರಾಜ್ಯ ಸರ್ಕಾರ ಯಾರು ವಿರೋಧ ಪಕ್ಷದ ವಿರುದ್ಧವಾಗಿ, ಆಡಳಿತ ಪಕ್ಷದ ವಿರುದ್ಧವಾಗಿ ಮಾತಾಡ್ತದೆ, ಅವರ ಹತ್ತಿಕ್ಕುವಂಥ ಕಾರ್ಯಕ್ರಮ, ಹತ್ತಿಕ್ಕುವಂಥ ಕೆಲಸ ಏನಾದರೂ ಮಾಡಿದರೆ ನಾವು ಸುಮ್ಮನೆ ಇರೋದಿಲ್ಲ ಅಂತೇಳುವ ಎಚ್ಚರಿಕೆಯನ್ನು ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಕೊಡಲಿಕ್ಕೆ ಬಯಸ್ತೇನೆ.